ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸಜನಾ ಸೋಸ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಅಪೂರ್ವ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಸ್ಪೆಷಲ್ ಆಗಿ ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ಬೇಸಿಕಲಿ ಮಂಗಳೂರಿನವಳು, ಬಟ್ ಸುಮಾರು ವರ್ಷದಿಂದ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದೆ. ಜರ್ಮನಿಯಲ್ಲಿ ಸೆಟಲ್ ಆಗಿದ್ದೀರಾ? ಓಕೆ. ಈಗ ಊರಿಗೆ ವೆಕೇಶನ್ಸ್ ಅಲ್ಲಿ ಬಂದಿದ್ದೇವೆ. ಹಬ್ಬ ಮಗನಿಗೆ ರಜೆ, ಸ್ಕೂಲಿಗೆ ರಜೆ, ಹಾಗೆ ಬಂದಿದ್ದೇವೆ. ಹಾಗಾದ್ರೆ ಈಗ ನೀವು ಚೌತಿ ಇದೆಲ್ಲ ಮುಗಿಸಿ ಆ ಥರ ಹೋಗುವ ಟೈಮಲ್ಲಿ ಪ್ಲಾನಿಂಗ್ ಆಗ್ತಿದ್ದೀರಲ್ಲ? ಓಕೆ, ಜರ್ಮನಿಯಲ್ಲಿ ಏನು ಮಾಡ್ತಿದ್ದೀರಾ ನೀವು? ನಾನು ವರ್ಕ್ ಮಾಡ್ತಿದ್ದೆ ಮುಂಚೆ, ಬಟ್ ಇವಾಗ ನನ್ನ ಮಗಳಿಗೆ ಬರೀ 2 ವರ್ಷ, ಸೊ ಸಣ್ಣ ಬ್ರೇಕ್ ತಗೊಂಡು ಮತ್ತೆ ರೀಜಾಯಿನ್ ನೆಕ್ಸ್ಟ್ ಜಾಯ್ನ್ ಆಗ್ತಿದ್ದೀರಾ? ಅಂದರೆ ನೀವು ಫ್ಯಾಮಿಲಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದೀರಾ? 4 ಮಂದಿ ಅಲ್ಲೇ ಇದ್ದೀವಿ. ಅಂದರೆ ಹಸ್ಬೆಂಡ್ ಅಲ್ಲಿ ಸುಮಾರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. 2 ಮಕ್ಕಳಿದ್ದಾರೆ. ಒಬ್ಬ ಸ್ಕೂಲ್ ಗೋಯಿಂಗ್ 7 ಇಯರ್ಸ್, ಮತ್ತೆ ಇನ್ನೊಬ್ಳು ಜಸ್ಟ್ 2 ಇಯರ್ಸ್. ಓಕೆ, ನಿಮಗೆ ಸ್ಪೆಷಲ್ ಆಗಿ ಈಗ ನಮ್ಮ ಸೌರುಚಿ ಅಡುಗೆ ಮನೆ ಹೇಗೆ ಗೊತ್ತಾಯ್ತು? ಅಂದರೆ ಡೈರೆಕ್ಟ್ ಜರ್ಮನಿಯಿಂದ ಈ ಕಡೆ ಎಷ್ಟು 3 ವೀಕ್ ಆಯ್ತಾ ಬಂದು? ಹೌದು, 3 ವೀಕ್ ಆಯಿತು. ಅಂದರೆ ನಮ್ಮ ಚಾನೆಲ್ ನಮಗೆ ಗೊತ್ತಿದೆ, ನಾವು ನೋಡ್ತಾ ಇರ್ತೀವಿ. ನನ್ನ ಅಮ್ಮ ಸಹ ಬರ್ತಾ ಇರ್ತಾರೆ. ಅಮ್ಮ ಬರ್ತಿದ್ರಾ? ಓಕೆ, ಯಾರು ಅಂದರೆ ಅಮ್ಮ ಅಂದರೆ ಧನ್ಯ ರಮೇಶ್ ಅವರು ಬರ್ತಾರೆ. ಓ, ಧನ್ಯಲತಾ ಮ್ಯಾಮ್ ಅಲ್ಲ? ಹಾಗಾದ್ರೆ ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಆಗಿರ್ಬೋದು. ಆಪರ್ಚುನಿಟಿ ಕೊಟ್ಟದಕ್ಕೆ ಥ್ಯಾಂಕ್ ಯು. ಓಕೆ, ಧನ್ಯಲತಾ ಮ್ಯಾಮ್ ಕೂಡ ಸ್ಪೆಷಲ್ ಆಗಿ ಒಳ್ಳೊಳ್ಳೆ ಅಡುಗೆ ಮಾಡ್ತಾ ಇದ್ರು. ಹಾಗಾದ್ರೆ ನಿಮ್ಮ ಕೈ ರುಚಿ ಕೂಡ ಇವತ್ತು ಇರುತ್ತಲ್ಲ? ಇವತ್ತು 1 ಅವರೇ ನನಗೆ ಕಲಿಸಿ ಕೊಟ್ಟದ್ದು, ಮಗನಿಗೆ ತಿನ್ಸು ಒಳ್ಳೇದು ಅಂತ. ಹೌದಾ? ಯಾವ್ದು ಮಾಡ್ತಿದ್ರು ಫಸ್ಟಿಗೆ? ಅದೇ ನನ್ನ ಮಗನಿಗೆ ಇಷ್ಟವಾದಂತ ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್. ಓಕೆ, ಆಮೇಲೆ ಆದ್ಮೇಲೆ ಅಲ್ಲಿ ನಮಗೆ ಬ್ರಾಕೊಲಿ ತುಂಬಾ ಹೇರಳವಾಗಿ ಸಿಗುತ್ತೆ. ಸೊ ಬ್ರಾಕೊಲಿ ಸ್ಟಿರ್ ಫ್ರೈ ಎರಡು ಈಸಿಯಾಗಿ ಮಾಡುವಂಥದ್ದನ್ನ ತೋರಿಸ್ಕೊಡಿ. ಎರಡು ಈಸಿಯಾಗಿ ಮಾಡುವಂತಹ ಡಿಶ್ ಮಾಡಲಿಕ್ಕೆ ಹಾಗಾದ್ರೆ ನಮ್ಮ ಸೌರುಚಿ ಅಡುಗೆ ಮನೆಗೆ ಹೋಗುವ. ಓಕೆ, ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ನೀವು ಜರ್ಮನ್ ಸ್ಟೈಲ್ ಅಲ್ಲ, ಕ್ಯಾಪ್ಸಿಕಮ್ ಇಂಡಿಯನ್ ಸ್ಟೈಲ್ ಮಾಡ್ತೇನೆ. ಓಕೆ, ಯಾವುದು ಈಗ ಕ್ಯಾಪ್ಸಿಕಮ್ ಇಂದ ಏನು ಮಾಡ್ತೀನಿ ತಿಳಿದು? ಪ್ರೋಟೀನ್ ಬೈಟ್ಸ್ ಅಂತ ನನ್ನ ಅಮ್ಮ ಕಲಿಸಿ ಕೊಟ್ಟದ್ದು. ಅಮ್ಮ ಕಲಿಸಿ ಕೊಟ್ಟಿದ್ದು. ಮಗನಿಗೆ ತುಂಬಾ ಫೇವರೇಟ್, ಹಾಗೆ ಮಾಡ್ತಾ ಇದ್ದೆ. ಮಕ್ಕಳಿಗೆಲ್ಲ ಚಂದ ಅಂತಲ್ಲ? ಓಕೆ, ಸ್ಟಾರ್ಟ್ ಮಾಡೋಣ. ಏನು ಬೇಕು ಫಸ್ಟ್ ಈಗ ನಿಮಗೆ? ಫಸ್ಟ್ ಕ್ಯಾಪ್ಸಿಕಮ್ ಉಂಟಲ್ಲ, ಬೆಲ್ ಪೆಪ್ಪರ್, ಅದನ್ನ ಕಟ್ ಮಾಡ್ಕೊಳ್ಬೇಕಾ? ಓಕೆ, ಆಲ್ರೆಡಿ ನೀವು ಅರ್ಧ ಕಟ್ ಮಾಡಿದ್ದೀರಾ? ಈಗ ನಮಗೆ ತೋರಿಸಲಿಕ್ಕೆ ವಾಪಸ್ ಕಟ್ ಮಾಡ್ತಿದ್ದೀರಾ? ಈ ತರ ಕಟ್ ಮಾಡಿ. ಓಕೆ, ಅಂದ್ರೆ ಒಳಗಿದ್ದು ಭಾಗ ಉಂಟಲ್ಲ, ಅದು ಸ್ಟಾಕ್, ಅದನ್ನ ತೆಗೆದು ಇಡಬೇಕು. ಇದು ನೋಡಿ, ಇದು ಬೇಡ ನಮಗೆ. ಓಕೆ, ಅದರ ಬೀಜ ಎಲ್ಲ ಬೇಡ? ಬೀಜ ಬೇಡ, ಬರೀ ಇದನ್ನ ಸಣ್ಣ ಸಣ್ಣ, ಅಂದ್ರೆ ತುಂಬಾ ದಪ್ಪ ಸಲ್ಲ, ತುಂಬಾ ತೆಳು ಸಲ್ಲ, ಹೀಗೆ ಕಟ್ ಮಾಡಿ. ಓಕೆ, ನಮಗೆ ಬರೀ 1 ಕ್ಯಾಪ್ಸಿಕಮ್ ಸಾಧಾರಣ ಆಗ್ತದಲ್ಲ? ಮನೆಯಲ್ಲಿ ಜನ ತುಂಬ ಇದ್ರೆ ಮತ್ತೆ 1-2 ಇದ್ರೂ ಸಾಕಾಗುತ್ತೆ. ಅದು ಸೈಜ್ ಮೇಲೆ ಯಾವುದು ಕ್ಯಾಪ್ಸಿಕಮ್ ಇದು ನೋಡಿ, ಈ ತರ. ಈ ಮಧ್ಯದ್ದು ಬೇಡ. ಓಕೆ, ಇದು ಸೈಡ್ ಅಲ್ಲಿ ಯೂಸ್ ಮಾಡುವವರು ಮಾಡ್ತಾರೆ, ಬಟ್ ಅದು ಸ್ವಲ್ಪ ಸ್ಮೆಲ್ ಬರ್ತದೆ ಅಂತ ಯೂಸ್ ಅಗತ್ಯ ಇಲ್ಲ. ಈ ತರ ಒಳಗಿದ್ದು ತೆಗೆದು ಇಷ್ಟು ಸಾಕು. ನೀವು ಡೈರೆಕ್ಟ್ ಕೈಯಲ್ಲೇ ತೆಗೆದ್ರೆ ಏನು ಖಾರ ಏನಿಲ್ಲ ಅಂತ ಅನ್ಕೊಂಡು? ಖಾರ ಇಲ್ಲ, ಕೈಯಲ್ಲೇ ತೆಗಿಬಹುದು. ಓಕೆ, ಔಟ್ಲೈನ್ ತರ ಇದ್ರೆ ಚೆನ್ನಾಗಿ ರೌಂಡ್ ಬರುತ್ತಲ್ಲ? ಶೇಪ್ ಇದ್ರೆ ಮಕ್ಕಳಿಗೆ ಖುಷಿ ಸಾಕ್ತದಲ್ಲ? ಹೌದು, ಇಷ್ಟು ಸಾಕು. ಓಕೆ, ಈಗ ಇದನ್ನ ಸೈಡ್ ಅಲ್ಲಿ ಇಟ್ಟು ಫಿಲ್ಲಿಂಗ್ ಒಂದು ರೆಡಿ ಮಾಡುವ. ಓಕೆ, ಬೌಲ್ ರೆಡಿ ಉಂಟು ಆಗಲಿ? ಇಲ್ಲ, ಬೌಲ್ ಮತ್ತೆ ಒಂದು ಮಿಕ್ಸಿ ಜಾರಿಗೆ. ಅಂದರೆ ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದು, ಫಸ್ಟಿಗೆ ಮಿಕ್ಸಿ ಜಾರ್ ಬೇಕಲ್ಲ? ವೆಜಿಟೇಬಲ್ಸ್ ಹಾಕ್ತೀವಲ್ಲ, ಸೊ ಒಂದು ರಫ್ ಕೋರ್ಸ್ಲಿ ಒಂದು ಗ್ರೈಂಡ್ ಮಾಡಿದ್ರೆ ಆಯಿತು. ಕ್ಯಾರೆಟ್. ಓಕೆ, ಕ್ಯಾರೆಟ್ ಹಾಕ್ತಿದ್ದೀರಾ? ಓಕೆ, ಸಣ್ಣ ಸಣ್ಣ ಡೈಸ್ ಮಾಡಿದ್ದೇನೆ, ಮತ್ತೆ ಅದು ಕೋರ್ಸ್ಲಿ ಫೈನ್ ಆಗ್ತದೆ. ಓಕೆ, ಮತ್ತು ಇದು
ಕೊತ್ತಂಬರಿ ಸೊಪ್ಪಲ್ಲ. ಓಕೆ. ಆನಿಯನ್, ಈರುಳ್ಳಿ. ಓಕೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ. ಹಾಂ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗ್ತದೆ, ಸ್ನ್ಯಾಕ್ಸ್ಗೆ ಸಾಕ್ತದೆ. ಬ್ರೇಕ್ಫಾಸ್ಟಿಗೆ ಆಗ್ತದಾ ಈಗ? ಆಗ್ತದೆ, ನನ್ನ ಮಗನಿಗೆ ತುಂಬಾ ಇಷ್ಟ. ಈಗ ಮಕ್ಕಳೆಲ್ಲ ಹಾಗೆ ಅಲ್ಲ, ಹೌದು ಹೌದು. ಏನು ಬ್ರೆಡ್ ಆ ಥರ ಎಲ್ಲ ತಿನ್ನೋದು ಜಾಸ್ತಿ. ಇದು ಗಾರ್ಲಿಕ್ ಅನ್ನ ಜಸ್ಟ್ ಒಂದು ಹಾಫ್ ಹಾಕಿದ್ರೆ ಸಾಕು. ಓಕೆ. ಬೇಕಿದ್ದವ್ರು ಜಾಸ್ತಿ ಸಹ ಹಾಕೊಳ್ಬೋದು, ಇಲ್ಲಾಂದ್ರೆ ಪೇಸ್ಟ್ ಕೂಡ ಹಾಕೊಳ್ಬೋದಲ್ಲ. ಡೈಜೆಷನ್ಗೆ ಸಹ ಒಳ್ಳೇದು. ಹೌದು. ಹಾಕಿದ್ರೆ ಆಯ್ತು. ಓಕೆ. ಸಾಕಾಗುತ್ತಾ ಒಂದು? ಸಾಕಾಗ್ತದೆ, ಬೇಕಿದ್ರೆ ಇನ್ನೊಂದು ಹಾಕುದು. ಆದರೆ ನಮಗೆ ಅಲ್ಲಿ ದೊಡ್ಡದು ಒಂದು ಸಾಕಾಗ್ತದೆ, ಇಲ್ಲಿ 2 ಹಾಕಿದ್ರೆ ಓಕೆ. ಮಿಕ್ಸಿ ಆಗುವಾಗ ಹೆಂಗೆ ಗೊತ್ತಾಗಲ್ಲ ಅಷ್ಟು. ಓಕೆ. ಆಮೇಲೆ ಒಂದೆರಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ ಚಿಲ್ಲಿ. ನಾನು ಸ್ವಲ್ಪವೇ ಹಾಕುದು. ಓಕೆ. ಈಗ ಇದನ್ನ ರಫ್ ಆಗಿ. ಓಕೆ. ಇದಕ್ಕೆ ನೀರು ಏನು ಹಾಕಬೇಕು ಅಂತಿಲ್ಲ, ಡ್ರೈ ಆಗಿ ಇರಲಿ. ಓಕೆ. ಈಗ ಮಿಕ್ಸ್ ಮಾಡಬೇಕಲ್ಲ. ಹೌದು, ಒಂದು ಚರ್ನ್ ಮಾಡಿದರೆ ಸಾಕು. ಒಂದು ಸುತ್ತ ರೌಂಡ್ ತಿರುಗಿದೆ ಹಾಕು. ಮತ್ತೆ ನೋಡುವ, ಮತ್ತೆ ಇನ್ನೊಂದು ಸ್ವಲ್ಪ ಹಾಕಲಿಕ್ಕೆ ಉಂಟು. ಓಕೆ. ಸಾಕಾಗುತ್ತಾ? ಸಾಕು. ಇದಕ್ಕೆ ಈಗ ಈ ಪನ್ನೀರ್ ನೋಡಿ, ಒಂದು ಪ್ರೋಟೀನ್ ಬೈಟ್ಸ್ ಅಂದ್ರೆ ಪನ್ನೀರ್. ಈ ಪನ್ನೀರನ್ನು ಸ್ವಲ್ಪ ಕ್ರಂಬಲ್ ಮಾಡಿ ಹಾಕಿ. ಓಕೆ ಓಕೆ. ಗ್ರೇಟ್ ಸಹ ಮಾಡ್ಬೋದು. ಹೇಗಿದೆ ಪನ್ನೀರ್ ನಾರ್ಮಲ್ ಆಗಿ ನಾವು ಈಗ ಸಾಂಬಾರೆಲ್ಲ ಮಾಡುವಾಗ ಇಡಿ ಹಾಕ್ತೇವೆ, ಫ್ರೈ ಮಾಡಿ ಸ್ವಲ್ಪ ಕ್ರಂಬಲ್ ಮಾಡಿ ಹಾಕಿ ಇದಕ್ಕೆ ಮಿಕ್ಸಿಗೆ ಮಾಡಬೇಕಲ್ಲ. ಸಣ್ಣ ತುಂಡಿದ್ರೆ ಸಹ ಸಾಕು, ಸಾಕಾಗುತ್ತಲ್ಲ. ಇದಕ್ಕೆ ಮೈನ್ ಬೇಕಾಗಿದ್ದೇ ಪನ್ನೀರ್ ಅಲ್ಲ. ಪ್ರೋಟೀನ್ ಬೈಟ್ಸ್ ಹೇಳಿದ್ನಲ್ಲ, ಇದರಲ್ಲೇ ಪ್ರೋಟೀನ್ ಉಂಟು. ಹೌದು ಹೌದು ಹೌದು. ಒಂದು ಮಿಕ್ಸ್ ಮಾಡಿದ್ರೆ. ಇದಕ್ಕೆ ನೀರು ಹಾಕಬೇಕಾ? ಬೇಡಲ್ಲ, ನೀರಿನ ಅಗತ್ಯ ಇಲ್ಲ. ನೀರು ತಗೊಂತದ್ದು ಇದಕ್ಕೆ ಬರಲಿಕ್ಕೆ ಇಲ್ಲ ಹಾಗಾದ್ರೆ. ಹಾಗಲ್ಲ, ನೋಡಿಕೊಂಡು ನಮ್ದೀಗ ಮನೆಯಲ್ಲೇ ಮಾಡಿದ ಪನ್ನೀರ್ ಆದ್ರೆ ಸ್ವಲ್ಪ ನೀರಿನ ಅಂಶ ಇರ್ತದೆ. ಇನ್ನೊಂದು ಮಿಕ್ಸ್ ಮಾಡಬೇಕಾ? ಓಕೆ. ಜಸ್ಟ್ ಅದು ಸ್ವಲ್ಪ ಮಿಕ್ಸ್ ಆಗ್ಲಿಕ್ಕೋಸ್ಕರ ಮಾತ್ರ. ಸಾಕಾಗುತ್ತಾ? ಹೌದು. ಈಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ತುಂಡು ತುಂಡು ಥರ ಕಾಣ್ತಾ ಉಂಟಲ್ಲ. ಹೌದು, ಅದು ಸ್ವಲ್ಪ ಕಂಡ್ರೆ ಚೆನ್ನಾಗಿರುತ್ತೆ. ಹೌದು. ಇದು ಕಡಲೆ ಹಿಟ್ಟು ಉಂಟಲ್ಲ, ಬೇಸನ್, ಅದು ಸ್ವಲ್ಪ ತಗೊಳ್ಳಿ ಬೌಲಿಗೆ. ಓಕೆ. ಈಗ ಸ್ವಲ್ಪ ಉಪ್ಪು. ಓಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ನಾನು ಸ್ವಲ್ಪ ಯೂಸ್ ಮಾಡ್ತೇನೆ, ನಿಮಗೆ ಹೇಗೆ ಬೇಕು ಹಾಗೆ ನೋಡ್ಕೊಳ್ಳಿ. ಮತ್ತೆ ಇದು ಜೀರಾ ಪೌಡರ್ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತಲ್ಲ. ಹೌದು. ಮತ್ತೆ ಈಗ ಇದು ಆಪ್ಷನ್ ಅನ್ನು ನಾವು ಆವಾಗ ಸ್ವಲ್ಪ ಮೆಣಸು ಹಾಕಿದ್ದೇವೆ, ಇದು ಚಿಲ್ಲಿ ಫ್ಲೇಕ್ಸ್ ಬೇಕಿದ್ರೆ ಹಾಕ್ಬೋದು. ಹೌದು, ನಾನೀಗ ಸ್ವಲ್ಪ ಹಾಕ್ತೇನೆ. ನಾವು ಇದಕ್ಕೆ ಪೌಡರ್ ಯಾವ ಥರ ಏನು ಹಾಕಲ್ಲ, ಅದೇ ಇದು ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೂ ಈ ಥರ ಸ್ಕಿಪ್ ಸಹ ಮಾಡ್ಬೋದು. ಸ್ವಲ್ಪ ಮಿಕ್ಸ್ ಮಾಡಿ ಆದ ಮೇಲೆ ಈಗ ಸ್ವಲ್ಪ ನೀರಲ್ಲಿ ನಾವು ಬ್ಯಾಟರ್ ಮಾಡಬೇಕು. ಹೌದು, ಅಂದರೆ ಈಗ ಕಡಲೆ ಹಿಟ್ಟು ಮಿಕ್ಸ್ ಆಗಬೇಕಲ್ಲ, ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತೀರಾ. ಜಾಸ್ತಿ ನೀರು ಸಹ ಆಗಬಾರ್ದು. ಜಾಸ್ತಿ ನೀರಾದರೆ ನಮ್ಮ ಕ್ಯಾಪ್ಸಿಕಮ್ಗೆ ಇಟ್ಕೊಳ್ಳಲ್ಲ. ಹೌದು ಹೌದು, ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅರ್ಧ ನೀರು ಹಾಕಿ ಆಗಿದೆಲ್ಲ, ಇವಾಗ ಇದು ಮಿಕ್ಸ್ಚರನ್ನು ಸ್ವಲ್ಪ ಹಾಗೆ ಅದು ಜಾಸ್ತಿ ಇದಾಗಬೇಕು ಅಂತಿಲ್ವಾ? ಮಾಡುವ ಇದು ಇದರ ಅಡ್ಜಸ್ಟ್ ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡಬೇಕು ನಾವು. ಅಂದರೆ ಇದು ಸಹ ಸ್ವಲ್ಪ ಮಿಕ್ಸ್ಚರ್ ಥರನೇ ಉಂಟಲ್ಲ, ಸೊ ನೋಡ್ಕೊಂಡು ನಾವು ಬ್ಯಾಟರ್ ರೆಡಿ ಮಾಡುವ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಸಾಗಬಾರ್ದು, ಜಾಸ್ತಿ ದಪ್ಪ ಸಾಗಬಾರ್ದು. ಈಗ ನೋಡ್ಕೊಂಡು ನಾವು ಸ್ವಲ್ಪ ನೀರು ಹಾಕುವ. ಸ್ವಲ್ಪ ಸಾಕಾಗ್ತದೆ ಈಗ. ಬೇಡಲ್ಲ? ಇಲ್ಲ ಬೇಡ, ಸಾಕು. ಅಂದರೆ ನಮಗೆ ಮಾಡುವಾಗ ಅಂದಾಜು ಬರ್ತದೆ. ಹೌದು, ಅಷ್ಟು ಬಂದರೆ ಸಾಕಾಗುತ್ತಲ್ಲ. ಹೌದು, ಆಯ್ತು ನೋಡಿ. ಈಗ ನಾವೊಂದು ತವಾ, ಹೌದು ತವಾ, ಹೌದು ಸಾಸ್ ಪ್ಯಾನ್ ಸಹ ಆಗ್ಬೋದು, ಇಲ್ಲ ತವಾ, ತವಾ. ಸ್ವಲ್ಪ ಆಯಿಲ್ ಬೇಕಾಗ್ತದೆ ಇದಕ್ಕೆ, ಸ್ವಲ್ಪ ಜಾಸ್ತಿ. ಈಗ ಆಯಿಲ್ ಬೇಕಲ್ಲ? ಹೌದು. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು. ಮತ್ತೆ ಬೇಕಾದರೆ ಸ್ವಲ್ಪ ಹಾಕ್ಬೋದು. ಬೇಕಿದ್ರೆ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಸಹ ಇಡ್ಬೋದು. ಹೌದು, ಮಾಡಿ ಇಟ್ಟು ಬೆಳಿಗ್ಗೆ ಸಹ ಮಾಡ್ಬೋದು. ನಾನು ಹೇಳಿದೆ ಹೌದು, ಜಾಸ್ತಿ ಅಲ್ಲ, 1-1.5-2 ದಿವಸ ತನಕ ಇಡ್ಬೋದು. ಈ ಥರ ಫ್ರಿಜ್ಜಲ್ಲಿ ರೆಡಿ ಮಾಡಿ ಇಡ್ಬೋದಲ್ಲ.
ಸ್ವಲ್ಪ ಬಿಸಿ ಆಯ್ತು ನೋಡಿ. ಓಕೆ, ಸ್ಲೋ ಇಡ್ಲಾ? ಹೌದು, ಸ್ಲೋ ಇಡು. ಈಗ ಇದನ್ನು ಹಾಂ, ಈ ಥರ ಇಡೋದಲ್ಲ? ಹೌದು ಹೌದು. ನಿಮ್ಮ ಪ್ಯಾನ್ ಪ್ರಕಾರ ನೋಡಿ. ನಾನೀಗ 4 ಇಡ್ತಾ ಇದ್ದೇನೆ. ಈಗ ಇದನ್ನು ಇದರ ಒಳಗೆ ಆ ಥರ ಸ್ಮ್ಯಾಶ್ ಮಾಡಬೇಕಲ್ಲ? ಓಕೆ, ಸ್ವಲ್ಪ ಸಿಡಿತದೆ. ಹೌದೌದು. ಮಕ್ಕಳನ್ನೆಲ್ಲ ಸ್ವಲ್ಪ ದೂರ ದೂರ ಇಟ್ಕೊಂಡೇ ಮಾಡಬೇಕು ಈ ಥರ ಮಾಡೋದೆಲ್ಲ. ಜಾಸ್ತಿ ತಿಕ್ ಬೇಡ, ಜಾಸ್ತಿ ತಿನ್ಸ ಬೇಡ, ಸ್ವಲ್ಪ ನೋಡಿಕೊಂಡು ನಾವು ಫಿಲ್ಲಿಂಗ್ ಹಾಕುವ. ಆ್ಯಕ್ಚುಲಿ ಹೌದು, ಇದಕ್ಕೆ ಜಾಸ್ತಿ ನೀರಾದರೂ ಕೂಡ ಇದು ತವಾದಿಂದ ಮೇಲೆ ಬರಲು ಸ್ವಲ್ಪ ಕಷ್ಟ ಉಂಟಲ್ಲ? ಕನ್ಸಿಸ್ಟೆನ್ಸಿ ಸ್ವಲ್ಪ ಮೇಂಟೈನ್ ಮಾಡಬೇಕಾಗ್ತದೆ. ಹೌದೌದು. ಸ್ವಲ್ಪ ಫ್ಲ್ಯಾಟ್ ಮಾಡಿದರೆ ಆಯಿತು. ಆಯ್ತು, ಈಗ ಸ್ವಲ್ಪ ಇದನ್ನು ಮುಚ್ಚಿಡುವ. ಸೊ ದಟ್ ಅದು ಮುಚ್ಚಿಡೋಣ? ಹೌದು, ಕುಕ್ ಆಗಿದೆ ಅಂತ. ಸ್ವಲ್ಪ ಲೈಟಾಗಿ ಹೌದು, ಸ್ವಲ್ಪ ಸಣ್ಣ ಇರಲಿ. ಮತ್ತೆ ಬೇಕಿದ್ರೆ ಫ್ಲಿಪ್ ಮಾಡುವಾಗ ಸ್ವಲ್ಪ ಜಾಸ್ತಿ ಫ್ಲೇಮ್ ಹಾಕ್ಬೋದು. ಓಕೆ, ಇದೊಂದು 1-2 ನಿಮಿಷ ಬೇಯ್ತಾ ಇರಬೇಕಲ್ಲ? ಹೇಳಿ ಮ್ಯಾಮ್, ನೀವು ಜರ್ಮನಿಯಲ್ಲಿ ಇರೋದು ಅಂತ ಹೇಳಿದರೆ, ಅಲ್ಲಿಯ ಫುಡ್ಡೆಲ್ಲ ಹೇಗೆ, ಚೆನ್ನಾಗಿರುಂಟಾ ಅಥವಾ ಇಂಡಿಯನ್ ಫುಡ್ ಥರನೇ ಇರುತ್ತಾ, ಹೇಗೆಲ್ಲ? ಇಂಟರ್ ಕಾಂಟಿನೆಂಟಲ್ ಯಾವಾಗಲೂ ಬೇರೆ ಬೇರೆ ಇದ್ದೇ ಯುರೋಪಿಯನ್ ಕಲ್ಚರ್ ಇದ್ದು ಫುಡ್ ಹ್ಯಾಬಿಟ್ಸೇ ಬೇರೆ. ಅಲ್ಲಿ ನಾರ್ಮಲ್ ಈಗ ಊಟ ಎಲ್ಲ ನೀವು ಹೇಗೆ ಅಂದರೆ? ನಾವು ಎಲ್ಲಿ ಹೋದ್ರು ನಮ್ದು ನಾವು ಮೇಂಟೈನ್ ಮಾಡ್ತೀವಿ. ಸೊ ಅಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಕುಚ್ಚಲಕ್ಕಿ, ಅನ್ನ, ಗಂಜಿ ಇದ್ದೇ ಇರ್ತದೆ. ಮತ್ತೆ ಆದ್ರೆ ವೆಜಿಟೇಬಲ್ಸ್ ಎಲ್ಲ ನಮಗೆ ನಮ್ಮ ಊರಿದ್ದೆಲ್ಲ ಸಿಗುದಿಲ್ಲ, ಸಿಕ್ಕಿದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ತೀವಿ. ಆಕ್ಚುಲಿ ಅಲ್ಲಿಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದು ಆ ಥರ ಎಲ್ಲ ತುಂಬಾ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತದೆ, ಬಟ್ ನಮ್ಮ ಊರಿನ ಹಾಗೆ ಫ್ರೆಶ್ ಇರುವುದಿಲ್ಲ. ಹೌದು, ಪ್ಯಾಕಿಂಗ್ ಎಲ್ಲ ಇರುತ್ತೆ. ಫುಡ್ ಹ್ಯಾಬಿಟ್ಸ್ ಡಿಫ್ರೆಂಟ್, ಬಟ್ ನಾವು ಸ್ವಲ್ಪ ನಮ್ಮ ಈಗ ಅಲ್ಲಿ ಜುಕಿನಿ ಸಿಗ್ತದೆ, ಬಟ್ ನಾವು ಜುಕಿನಿದು ಉಪ್ಪುಕರಿ ಮಾಡ್ತೇವೆ ನಮ್ಮ ಸ್ಟೈಲ್. ಬಟ್ ಅಲ್ಲಿ ನಾರ್ಮಲ್ ಆಗಿ ಈಗ ಇಲ್ಲೆಲ್ಲ ರೈಸ್ ಇದ್ದಾಗೆ ಅಲ್ಲೆಲ್ಲ ಹೇಗೆ, ಯಾವುದು ಅಲ್ಲಿ ಅವರ ಸ್ಟೇಪಲ್ ಫುಡ್ ಬ್ರೆಡ್, ಅಂದ್ರೆ ಬ್ರೆಡ್ ಅನ್ನೇ ಮೈದಾದಲ್ಲ, ಅವರು ಹೋಲ್ ವೀಟ್ ಇದು ಬೇರೆ ಬೇರೆ ನಮ್ಮನೆಯ ಬ್ರೆಡ್ಸ್ ಇರ್ತವೆ. ಹೌದು, ಮತ್ತೆ ಪಾಸ್ತಾ, ಮತ್ತೆ ವೆಜಿಟೇಬಲ್ಸ್ ಜಾಸ್ತಿ. ಇಟಾಲಿಯನ್ ಕಾಂಟಿನೆಂಟಲ್ ಕ್ಯೂಸಿನ್ ಜಾಸ್ತಿ, ಬಟ್ ಅವರಿಗೆ ನಮ್ಮ ಇಂಡಿಯನ್ ಸ್ಟೈಲ್ ತುಂಬಾ ಇಷ್ಟ. ನಮ್ದು ತುಂಬಾ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರಿಗೆಲ್ಲ ಇದೆಲ್ಲ ತುಂಬಾ ಖುಷಿ ಆಗ್ತದೆ. ಹೌದಲ್ಲ, ಅದೇ ಇಂಡಿಯನ್ಸ್ ಪೀಪಲ್ಸ್ ಜನಗಳು ಕೆಲವರು ಹಾಗೆ ಅಲ್ಲ, ಎಲ್ಲಿ ಹೋದ್ರು ಕೂಡ ಅಡ್ಜಸ್ಟ್ ಆಗ್ತೇವೆ. ಹಾಗಾಗಿ ಇಂಡಿಯನ್ಸ್ ತರ ಎಲ್ಲರಿಗೂ ಇಷ್ಟ ಅಂತ ಹೇಳ್ಬೋದು. ಓಕೆ, ನೋಡುವ, ಚೆಕ್ ಮಾಡುವ ಆಗಿದೆ ಇಲ್ವಾ ಅಂತ. ಸ್ವಲ್ಪ ಫ್ಲೇಮ್ ಕಮ್ಮಿ ಇತ್ತು. ಎಣ್ಣೆ ಇದೆ, ಸ್ವಲ್ಪ ಜಾಗ್ರತೆ ನೋಡ್ಕೋಬೇಕಲ್ಲ. ಇದೊಂದು ಚೆನ್ನಾಗಿ ಬಂತು. ಹೌದೌದು, ಈ ಥರ ತವ ಮಾಡುವಾಗ ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕಲ್ಲ. ಆಯಿಲನ್ನು ಸ್ವಲ್ಪ ಶಿಫ್ಟ್ ಮಾಡಿ, ಈ ಸೈಡ್ ನೋಡಿ ಚೆನ್ನಾಗಾಗಿದೆ, ಸ್ವಲ್ಪ ಬೇಯಬೇಕು. ಓಕೆ, ಎಸ್ ಮ್ಯಾಮ್. ಇವಾಗ ಗಣೇಶ ಚತುರ್ಥಿ ಎಲ್ಲ ಇನ್ನು ಸ್ವಲ್ಪ ಟೈಮಲ್ಲೇ ಬರುತ್ತೆ. ಹೌದು. ನಿಮ್ಮ ಕಡೆ ಏನು ಜರ್ಮನಿಯಲ್ಲೆಲ್ಲ ಚೌತಿ ಎಲ್ಲ ಹೇಗೆ, ಯಾವ ರೀತಿಯೆಲ್ಲ ಆಚರಿಸ್ತಾರೆ? ನಾವು ನಮ್ಮ ಮನೆಯಲ್ಲಿ ಗಣೇಶನನ್ನು ಚಂದ ಮಾಡಿ, ನಮ್ದು ಭಜನೆ ಎಲ್ಲ ಕೀರ್ತನೆ ಎಲ್ಲ ಇರ್ತದೆ ಮನೆಯಲ್ಲೇ. ಕೆಲವು ಕಡೆ ಇಂಡಿಯನ್ ಅಸೋಸಿಯೇಷನ್ಸ್ ಎಲ್ಲ ಇರ್ತದೆ, ಗಣಪತಿಯಲ್ಲಿ ಇಟ್ಟು ನಾವು ಹೇಗೆ ಪ್ರೊಸೆಷನ್ ಎಲ್ಲ ಮಾಡ್ತೇವೆ, ಸಣ್ಣ ರೀತಿಯಲ್ಲಿ ಮಾಡ್ತೀವಿ ನಾವು. ಇಲ್ಲಿ ಹೋದ್ರು ನಮ್ಮದೊಂದು. ಹೌದು, ಗಣೇಶ ಚತುರ್ಥಿ ಸಾಧಾರಣ ಎಲ್ಲ ಕಂಟ್ರಿಯಲ್ಲಿ ಆಚರಣೆ ಮಾಡ್ತಾರೆ. ಬರೇ ಗಣೇಶ ಚತುರ್ಥಿ ಅಲ್ಲ, ಇವಾಗ ನಮ್ದು ಕೃಷ್ಣಾಷ್ಟಮಿ ಆಗ್ಲಿ, ದೀಪಾವಳಿ ಆಗಿ ಸಣ್ಣ ಮಟ್ಟಿಗೆ ನಾವು ನಮ್ಮ ಮಕ್ಕಳಿಗೆ ಗೊತ್ತಿರ್ಬೇಕಂತ ಒಂದು ಭಜನೆಗಳೆಲ್ಲ ಮಾಡೋದು. ನಮ್ಮ ಮನೆಯಲ್ಲಿ ಭಜನೆ ಇದ್ದೇ ಇರ್ತದೆ, ವಾರದಲ್ಲಿ 2-3 ಸಾರಿ ಭಜನೆ ಆಗೇ ಆಗುತ್ತೆ. ಸೊ ವಿಶೇಷವಾಗಿ ಗಣೇಶ ಚತುರ್ಥಿಗೂ ಇರುತ್ತೆ. ನಾವು ನೈವೇದ್ಯ ಎಲ್ಲ ಇಟ್ಟು ಮಕ್ಕಳಿಗೆಲ್ಲ ಭಜನೆ ಹಾಡಿಸಿ ಖುಷಿ ಆಗ್ತದೆ. ಭಜನೆ ಹಾಗೆಲ್ಲ ಯಾರು ಬೇಕಾದ್ರೆ ಹಾಡುವುದು. ಈಗ ಭಜನೆ ಪ್ರಾಕ್ಟೀಸ್ ಮಾಡುವಾಗ ಎಲ್ಲರೂ ಕೂತು ಹಾಡುವಾಗಲೇ ಒಂದು ಚಂದ ಇರುತ್ತಲ್ಲ. ಒಮ್ಮೆ ಚೆಕ್ ಮಾಡುವ, ಇಲ್ಲ ಅಂದರೆ ಒಂದು ಸ್ವಲ್ಪ ಆಗಿದೆ ನೋಡಿ. ಹೌದು, 2 ಕಡೆ ಬಂದರೆ ಸಾಕು ನೋಡಿ. 2 ಕಡೆ ಆಗಿದೆ. ಹೌದು, ಪ್ಲೇಟಿಂಗ್ ಮಾಡುವ. ಓಕೆನಾ, ಆಫ್ ಮಾಡೋದಾ? ಹೌದು, ಮಾಡಬೇಕು. ಇದನ್ನು ಸಾಸ್ ಜೊತೆ ಇಲ್ಲ ಚಟ್ನಿ ಜೊತೆ, ಯಾವುದು ಗ್ರೀನ್ ಚಟ್ನಿ ಜೊತೆ ಎಲ್ಲ ತಿನ್ಬೋದಲ್ಲ. ಓಕೆ, ಆಫ್ ಮಾಡಿದ್ರಲ್ಲ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಸರ್ವ್ ಮಾಡುವ. ಓಕೆ, ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ನಮ್ಮ ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ರೆಡಿ ಆಗಿದೆ. ರೆಡಿ ಅಲ್ಲ? ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ಅಲ್ಲ? ಓಕೆ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಬಿಸಿ ಬಿಸಿಯಾದಂತಹ ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ಅಲ್ಲ.
ಗಮ್ಮದುಂಟು ನೋಡಿ. ನಾರ್ಮಲ್ ಆಗಿ ನಾವು ಈ ಥರದ್ದು ಕಡಲೆ ಹಿಟ್ಟಿದ್ದೆಲ್ಲ ಈರುಳ್ಳಿ ಬಜ್ಜಿ ಆ ಥರ ಎಲ್ಲ ಮಾಡ್ತೇವೆ. ಈ ಥರ ಸ್ಪೆಷಲ್ ಆಗಿ ಮಾಡಿದರೆ ತಿನ್ನಲಿಕ್ಕೂ ಚೆಂದ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರ್ಬೋದಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದರೆ. ಓಕೆ, ಅಪೂರ್ವ ಮ್ಯಾಮ್ ಸಾಕಾಗಿರುವಂತಹ ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ತಯಾರಿಸುವ ವಿಧಾನ. ಮೊದಲು ಕ್ಯಾಪ್ಸಿಕಮ್ ಅನ್ನು ದುಂಡನೆ ತುಂಡು ಮಾಡಿ ಬೀಜವನ್ನು ತೆಗೆಯಿರಿ. ಇನ್ನೊಂದೆಡೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಪನ್ನೀರನ್ನು ಸೇರಿಸಿ ಒಂದು ಸುತ್ತು ರುಬ್ಬಿಕೊಳ್ಳಿ. ಆನಂತರ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ನೀರು, ರುಬ್ಬಿದ ಮಿಶ್ರಣ ಹಾಕಿ ಗಟ್ಟಿಯಾಗಿ ಕಲಸಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕ್ಯಾಪ್ಸಿಕಮ್ ಅನ್ನು ಇಟ್ಟು ಮಧ್ಯದಲ್ಲಿ ತಯಾರಿಸಿದ ಹೂರಣ ಹಾಕಿ ಕಾಯಿಸಿ. ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ಸಾಸ್ ಅಥವಾ ಕೆಚಪ್ನೊಂದಿಗೆ ಸವಿಯಲು ಬಲು ರುಚಿ. ಓಕೆ, ಸ್ಪೆಷಲ್ ಆಗಿ ಕ್ಯಾಪ್ಸಿಕಮ್ ಪ್ರೋಟೀನ್ ಬೈಟ್ಸ್ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸರುಷಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ದಾಲ್, ತದನ ಸೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಅಪೂರ್ವ ಮ್ಯಾಮ್ ಸಾಕಾಗಿರುವಂತಹ ಒಂದು ಬೈಟ್ಸ್ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಜರ್ಮನ್ ಸ್ಪೆಷಲ್ ಏನೋ ಒಂದು ಮಾಡ್ತಾನೆ ಅಂತ ಹೇಳಿದ್ರು. ಏನು ಮಾಡ್ತಾನೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರು ನೀವು? ಬ್ರೋಕೊಲಿ ಸ್ಟಿರ್ ಫ್ರೈ. ಹಾಂ, ಅಂದರೆ ಬ್ರೋಕೊಲಿ ನಿಮಗೆ ಗೊತ್ತಿರೋ ಹಾಗೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ನ್ಯೂಟ್ರಿಷಿಯಸ್ ಇದು ಕ್ರೂಸಿಫೆರಸ್ ಇದು ಕಾಲಿಫ್ಲವರ್ ಜಾತಿಗೆ ಬರುವಂಥದ್ದು. ಅಲ್ಲಿ ನೋಡ್ಲಿಕ್ಕೆ ಸೇಮ್ ಹಾಗೆ ಉಂಟಲ್ಲ ಕಾಲಿಫ್ಲವರ್ ತರ, ಬಟ್ ಟೇಸ್ಟ್ ಸ್ವಲ್ಪ ಬೇರೆ ಇರ್ತದೆ. ಆಸ್ ವೆಲ್ ಆಸ್ ಮತ್ತೆ ಅದು ಮಾಡುವ ವಿಧಾನ ಸಹ ಅಷ್ಟು ನಾವು ಕಾಲಿಫ್ಲವರ್ ಕುಕ್ ಮಾಡುವಷ್ಟು ಮಾಡ್ಲಿಕ್ಕೆ ಇಲ್ಲ. ಅಂದ್ರೆ ಸ್ವಲ್ಪ ಹಸಿ ಹಸಿ ಸಿಗುತ್ತಾ? ಸ್ವಲ್ಪ ಅಂದ್ರೆ ಬೇಯಿಸ್ತೀವಿ, ಬಟ್ ತುಂಬಾ ಮೆತ್ತಗೆ ಮಾಡುವ ಹಾಗೆ ಇಲ್ಲ. ಸೊ ಇದು ನಮ್ಗೆ ಅಲ್ಲಿ ತುಂಬಾ ಸಿಗ್ತದೆ, ಹಾಗೆ ನಾವು ಮಾಡ್ತೀವಿ. ಮತ್ತೆ ಈಸಿಯಾಗಿ ಮಾಡುವಂಥದ್ದು. ನಮ್ಮ ಮನೆಯಲ್ಲಿ ಸಾರು ಅಲ್ಲ ಅಥವಾ ಪಲ್ಯ, ದಾಲ್ ಎಲ್ಲ ಇದ್ರೆ ನಾವು ಮಾಡಿ ಏನೋ ಹಬ್ಬ ಹರಿದಿನ ಇದ್ದಾಗ ಈ ತರದೊಂದು ಫುಡ್ ಇದ್ದೇ ಇರುತ್ತೆ. ಪಲ್ಯ ಅಥವಾ ಸಾರು ಏನಾದ್ರೂ ಒಂದು ಇದ್ದೇ ಇರುತ್ತಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಈಗ ಫಸ್ಟಿಗೆ ಎಂತ ಬೇಕು? ಈಗ ನಾವೊಂದು ಬೌಲ್ ಬೇಕಾ? ಬೌಲ್ ಅಲ್ಲ, ಕಡಾಯಿ. ಓಕೆ, ಅಂದ್ರೆ ಫಸ್ಟಿಗೆ ಒಲೆ ಉರಿಸಬೇಕು ಅಂತ ಹೇಳ್ತಿದ್ದೀವಿ. ಓಕೆ, ಆಕ್ಚುಲಿ ನಾವು ಆಲಿವ್ ಆಯಿಲ್ ಯೂಸ್ ಮಾಡೋದು, ಬಟ್ ಇಲ್ಲ ಅಂದ್ರೆ ನಾವು ಬೇರೆ ಯಾವ ಆಯಿಲ್ ಸಹ ಯೂಸ್ ಮಾಡಬಹುದು. ಸೇಮ್ ನಾವು ಪ್ರೀಮಿಯಂ ಆಯಿಲ್ ಕೂಡ ಹಾಗೆ ಒಳ್ಳೆದಿರುತ್ತೆ, ಹಾಗೆ ಅದನ್ನ ಯೂಸ್ ಮಾಡಬಹುದಲ್ಲ. ಓಕೆ, ಹಾಗಾದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗ್ತಿದೆ. ಜಾಸ್ತಿ ಬೇಕಾ? ಸ್ವಲ್ಪ ಹಾಕಿ ಮತ್ತೆ ನೋಡಿಕೊಂಡು ನಾವು ಹಾಕಿ. ಓಕೆ, ಸಾಕು. ಸ್ವಲ್ಪ ಬಿಸಿ ಆದಾಗ ಓಕೆ, ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕಿ. ಅಂದ್ರೆ ಒಗ್ಗರಣೆ ಟೈಪ್ ಆ ಥರ? ಒಗ್ಗರಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಅಲ್ಲಿ ನಾವು ತುಂಬಾ ಗಾರ್ಲಿಕ್ ಮತ್ತೆ ಜಿಂಜರ್ ಯೂಸ್ ಮಾಡ್ತಾರೆ ಹಾಗೆ. ನಮ್ಮ ಊರಲ್ಲಿ ಸಹ ಮಾಡ್ತೀವಿ. ಒಗ್ಗರಣೆ ತರ ಅಲ್ಲ, ಸ್ಟಿರ್ ಫ್ರೈ ಅಂತ. ಓಕೆ, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ? ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅಲ್ಲೊಂದು ಜರ್ಮನ್ ಕಂಪನಿಯಲ್ಲಿ ಸುಮಾರು ವರ್ಷದಿಂದ. ಅವರು ಬಂದಿದ್ದಾರಾ? ಅವರು ಬಂದಿದ್ದಾರೆ, ಹೌದು. ಓಕೆ, ಫ್ಯಾಮಿಲಿ ವೆಕೇಶನ್. ಇವಾಗ ಮನೆ ಬೇಗ ಹಾಕಿ ಈ ಕಡೆ ಬಂದಿದ್ದಾರೆ, ಅಮ್ಮನ ಮನೆ ಬಂದಿದ್ದಾರೆ. ಊರಿಗೆ ಬರುವುದಕ್ಕೆ ಕಾಯ್ತಾ ಇರ್ತೀವಿ. ಹೌದಲ್ಲ. ಎಣ್ಣೆ ಬಿಸಿ ಆಯಿತು, ಸ್ವಲ್ಪ ಸಣ್ಣದು ಮಾಡಿ. ಈಗ ಬೆಳ್ಳುಳ್ಳಿ ಕ್ರಶ್ ಮಾಡಿ ಸಹ ಹಾಕ್ಬೋದು, ಇಲ್ಲಾಂದ್ರೆ ಡೈಸ್ ಮಾಡಿ ಸಹ ಹಾಕ್ಬೋದು. ಸ್ವಲ್ಪ ಬೆಳ್ಳುಳ್ಳಿ ರೋಸ್ಟ್ ಆಗಲಿ. ಓಕೆ, ಆ್ಯಕ್ಚುಲಿ ಬೆಳ್ಳುಳ್ಳಿ ರೋಸ್ಟ್ ಆದರೆ ಹಾಗೆ ತಿನ್ನೋಕ್ಕೂ ಚಂದ ಇರುತ್ತಲ್ಲ. ಹೌದು, ನಾವು ಒಗ್ಗರಣೆಗೆಲ್ಲ ಹಾಕಿದ್ರೆ ಮನೆಯಲ್ಲೆಲ್ಲ ಬೆಳ್ಳುಳ್ಳಿನ ಹಾಗೆ ಹಾಕಿ ತಿನ್ನೋದೆಲ್ಲ ಉಂಟು. ಅಲ್ಲಿ ನಮಗೆ ಸ್ವಲ್ಪ ದಪ್ಪ ಬೆಳ್ಳುಳ್ಳಿ ಬರ್ತದೆ, ಒಂದೇ ಸಾಕು. ಹೌದು, ಇದು ಸಣ್ಣ ಸಣ್ಣದೊಂದು 3-4 ಇದ್ರೆ ಚಂದ. ಓಕೆ, ಸ್ವಲ್ಪ ರೋಸ್ಟ್ ಆಯಿತು ನೋಡಿ. ಇವಾಗ ಇದು ಬಹಳ ಕ್ವಿಕ್ ಆಗಿ ಟೇಸ್ಟಿ ಆಗಿರುತ್ತೆ. ಬ್ರೋಕೊಲಿಯನ್ನ ಚಂದ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ, ಅಂದ್ರೆ ಈ ತರ ತೊಳೆದು ಈ ತರ ಸಣ್ಣ ಸಣ್ಣದ ಸ್ಟಾಕ್ ಅಗತ್ಯ ಇಲ್ಲ, ಇಷ್ಟಿದ್ರೆ ಸಾಕು. ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡೋದು ಬೇಡ. ಚಿಕ್ಕದ ತುಂಬಾ ಚಿಕ್ಕದು ಅಲ್ಲ, ಈ ತರ ಸೈಜ್ ಅಲ್ಲಿ ಬೇಯುವ ರೀತಿ. ಸೊ ಸ್ಟಾಕ್ ಅಗತ್ಯ ಇಲ್ಲ, ಹೀಗೆ ಕಟ್ ಮಾಡಿ ಚಂದ ಮಾಡಿ ಫ್ಲೋರೆಟ್ಸ್ ಹೇಳ್ತೀವಲ್ಲ, ಕಾಲಿಫ್ಲವರ್ ತರಾನೇ ಕಟ್ ಮಾಡಿ. ಗೋಬಿಗೆ ಹೇಗೆ ಕಟ್ ಮಾಡಿದ್ರೆ ಗೋಬಿಗೆ
ಜಸ್ಟ್ ಹಾಕಿದ್ರೆ ಆಯಿತು. ಓಕೆ. ತೊಳೆದ ನೀರು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಒಳ್ಳೆಯದಲ್ಲ? ಸಿಡಿತದೆ. ಓಕೆ ಓಕೆ. ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಅಂದರೆ ಆಯಿಲ್ ಕೋಟ್ ಆದರೆ, ಹೌದು. ಆಯಿಲ್ ಕೋಟಿಂಗ್ ಆಯ್ತಲ್ಲ, ಈಗ ಸ್ವಲ್ಪ ಮುಚ್ಚಿ ಇಡೋಣ. ಹಾಗೆ ಮುಚ್ಚಿಡುದಾ? ಹೌದು. ಏನು ಅದಕ್ಕೆ ಬೇರೆ ಏನು ಮಸಾಲೆ ಗೆಸಲೆ ಆಮೇಲೆ ಹಾಕೊಡು? ಮತ್ತೆ ಹಾಕಿದ್ರೆ ಆಯಿತು. ಓಕೆ. ಸ್ವಲ್ಪ ಬೇಯಲಿ ಅಂತಲ್ಲ? ಅರ್ಧ ಬೇಯಲಿ ಅಂತ. ಅರ್ಧ ಬೇಯುವಷ್ಟು ಮುಚ್ಚಿಡಬೇಕಲ್ಲ? ಓಕೆ. ಸಣ್ಣ ಉರಿಯಲ್ಲೇ ಇರಲಿ. ಓಕೆ. ಎಸ್ ಮ್ಯಾಮ್, ನೀವು ಅಡುಗೆ ಮನೆಯಲ್ಲೆಲ್ಲ ವೆಜ್ಜೇ ಹೇಗೆ? ನಾನ್ ವೆಜ್ಜು ಮಾಡ್ತೀವಿ, ನಾನ್ ವೆಜ್ but ಮಾಡ್ತೀರಾ? ಜಾಸ್ತಿ ವೆಜ್. ಜಾಸ್ತಿ ವೆಜ್. ಈಗ ಚೌತಿ ಅದಿದಲ್ಲಿ ಬಂದಾಗ ವೆಜ್ ಜಾಸ್ತಿ ವೆಜ್ ಇರುತ್ತೆ. ಹೌದು, ನಮ್ಮ ಮನೆಯಲ್ಲಿ ಬಹುಶಃ ವಾರದಲ್ಲಿ ಒಮ್ಮೆ ಏನೋ ನಾವು ಫಿಶ್ ಅಲ್ಲಿ ಸಿಗುವಂತ ಫಿಶ್ ಮಾಡ್ತೀವಿ. ಓಕೆ. ಮತ್ತೆ ನನ್ನ ಮಗನಿಗೆ ಎಗ್ ಅಂದ್ರೆ ಇಷ್ಟ, ಅದು ಮಾಡ್ತೀವಿ. ಅದು ಚಿಕನ್ ಸ್ವಲ್ಪ ಕಮ್ಮಿ. Fish egg ಊರ್ ಅಂತೂ ಸ್ಟೈಲ್ daily ಅಲ್ಲಿ ಮಾಡಿದ್ರೆ ಖುಷಿ ಆಗ್ತದೆ. ಚೆನ್ನಾಗಿರುತ್ತಲ್ಲ? ನನ್ನ ಮಗನಿಗೂ ಸಹ ಹಾಗೆ ಊರ್ ಸ್ಟೈಲ್ ಅಲ್ಲೂ ಖುಷಿ ಅಲ್ಲಿ ಆಗ್ತದೆ. ಮಂಗಳೂರು ಮೀನು ಆ ಥರ ಎಲ್ಲ ಸಿಗುತ್ತಾ? ಇಲ್ಲಪ್ಪ, ಅಲ್ಲೆಲ್ಲ ಅಲ್ಲಿ ಅದು ಸಾಮನ್ ಫಿಶ್ ಹೇಳ್ತೇವೆ ನೋಡಿ, ಅದು ಮತ್ತೆ ಬೇರೆ ಬೇರೆ ಫಿಶ್ ಸಿಗುತ್ತೆ. ನಮ್ಮ ಊರಿದ್ದು ಸಿಗೋದಿಲ್ಲ. ಬೂತಾಯಿ ಆ ಥರದ್ದೆಲ್ಲ ಬಂಗುಡೆ ಬಂಗಡೆನೂ ಸಿಗತ್ತೆ, ಬಟ್ ಅದು Cost ಸ್ವಲ್ಪ ಕೂಡ ಹಾಗೆ ವೆರೈಟಿ ಇರ್ಬೋದು. ಬೇರೆ. ಹೌದು, ವೆರೈಟಿಯೇ ಬೇರೆ ಓಕೆ. ಸಿಗತ್ತೆ, ಬಟ್ ನಮ್ಗೆ ಅದು ಅಷ್ಟು ರುಚಿ ಅಂತ ಅನ್ಸೋದಿಲ್ಲ. ಇವು ನಮ್ಮ ಊರಲ್ಲಿ ತಿಂದಷ್ಟು ರುಚಿ ಇಲ್ಲ, ಬರಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ವೆಜಿಟೇರಿಯನ್ ಆಪ್ಷನ್ ಏನೇನು ಸಿಗುತ್ತೆ ಅಲ್ಲಿ ಇಂಡಿಯನ್ ಶಾಪಲ್ಲೂ ನಮಗೆ ವೆಜಿಟೇಬಲ್ ಸಿಗತ್ತೆ, ಓಕೆ. ಬಟ್ ಅಷ್ಟು ಫ್ರೆಶ್ ಇರೋದಿಲ್ಲ. ಸೊ ನೋಡ್ಕೊಂಡು ತರ್ತೀವಿ. ನೋಡ್ಕೊಂಡು ಜಾಸ್ತಿ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ ಆ ಥರ ಸಿಗುತ್ತಲ್ಲ? ಓಕೆ. ಅಲ್ಲೆಲ್ಲ ಫುಡ್ಡು ಕೂಡ ಚೆನ್ನಾಗಿ ಇರ್ಬೋದಲ್ಲ? ಹೌದು ಹೌದು ಹೌದು. ಸ್ವಲ್ಪ ಓಕೆ. ಸ್ಟೇಟ್ ನೋಡುವ. ಇನ್ನೂ ಬೇಯಲಿಲ್ಲ, ಸ್ವಲ್ಪ ಬೇಯಲಿಕ್ಕಿದೆ. ಓಕೆ. ಈ ಹೊತ್ತಿಗೆ ನಾವು ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಬರೀ ಸ್ವಲ್ಪ ಉಪ್ಪು. ಓಕೆ. ಎಷ್ಟು ನಿಮಗೆ ಬೇಕೋ ಅಷ್ಟು. ಓಕೆ. ಸ್ವಲ್ಪ ಇದಕ್ಕೆ ಬೇರೆ ಮಸಾಲೆ ಕೂಡ ಹಾಕ್ಲಿಕ್ಕಿಲ್ವಾ? ಇಲ್ಲ ಇಲ್ಲ, ಇದು ಬರೇ ಅಂದ್ರೆ ಈಗ ಖಾರಕ್ಕೆ ನಾವು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇದ್ದೇವೆ. Okay. ಕ್ರಶ್ಡ್ ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸಿನ ಹುಡಿ. ಓಕೆ. ಫ್ರೆಶ್ ಸಹ ಹಾಕ್ಬೋದು, ಕುಟ್ಟಿ ಹಾಕ್ಬೋದು, ಇಲ್ಲ ರೆಡಿಮೇಡ್ ಹುಡಿ ಇರ್ತದಲ್ಲ ಅದು ಹಾಕ್ಬೋದು. ನಾನು ಇದನ್ನು ಕ್ರಶ್ ಮಾಡಿ ಹಾಕ್ತಾ ಇದ್ದೇನೆ. ಓಕೆ. ಓ, ಇದು ಮಾತ್ರ ಸ್ವಲ್ಪ ಅಂದರೆ ಈಗ ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕಿ. ಇದು ನ್ಯಾಚುರಲ್ ಸಿಗೋದಲ್ಲ ನಮಗೆ? ಈಸಿ ಆ್ಯಂಡ್ ಟೇಸ್ಟಿ ಸಹ ಆಗಿರುತ್ತೆ. ಓಕೆ ಓಕೆ. ಅಂದರೆ ಜಾಸ್ತಿ ಕರಿಮೆಣಸು ಹಾಕಿಲ್ಲ ನೀವು? ಇಲ್ಲ, ನಾನು ಸ್ವಲ್ಪ ಹಾಕ್ಬೋದು, ಖಾರ ಬೇಕಾದರೆ ಹಾಕ್ಬೋದು. ಹೌದು. ಓಕೆ. ಹಾಗಾದರೆ ಇದು ಭಯಂಕರ ಹೆಲ್ದಿ. ಅಂದರೆ ನಾರ್ಮಲ್ ಆಗಿ ನಾವು ಇದನ್ನು ಜಾಸ್ತಿ ಇದಕ್ಕೆ ಮಸಾಲೆ ಗಿಸಲೆ ಏನೂ ಹಾಕಿಲ್ಲ? ಏನಿಲ್ಲ. ಅದರ ಏನು ನಾರ್ಮಲ್ ನ್ಯಾಚುರಲ್ ಹೇಗೆ ಟೇಸ್ಟ್ ಇರುತ್ತೆ ಅದೇ ಬರುತ್ತೆ? ರೆಗ್ಯುಲರ್ ಫ್ಲೇವರೇ ಬರುತ್ತೆ, ಬಟ್ ಮತ್ತೆ ನಿಮಗೆ ಉಪ್ಪು ಮತ್ತು ಖಾರದ್ದು ಸ್ವಲ್ಪ ರುಚಿ ಬರುತ್ತೆ. ಸ್ವಲ್ಪ ಬೇಯಬೇಕು. ಓಕೆ. ಅಗತ್ಯ ಇಲ್ಲ ನೀರು ಹಾಕುವಂಥದ್ದು, ಸ್ವಲ್ಪ ಬೇಕಿದ್ರೆ ಹಾಕ್ಬೋದು. ಇಲ್ಲಾಂದರೆ ಹೀಗೆ ನಾವು ಮುಚ್ಚಿಡುವಾಗ ಸ್ವಲ್ಪ ನೀರು ಬಿಡುತ್ತಲ್ಲ? ಹೌದು ಹೌದು. ಓಕೆ. ಆಲ್ಮೋಸ್ಟ್ ರೆಡಿ ಅಂತಲ್ಲ? ಆಗಿದೆ. ಏನಿದೆಯಾ? ಆಗಿದೆ. ನೀವು ಡೈರೆಕ್ಟ್ ಸರ್ವ್ ಮಾಡ್ತೀರಾ? ಹೌದು, ಗ್ಯಾಸ್ ಆಫ್ ಮಾಡ್ತೀನಿ. ಮಾಡ್ತೀರಾ? ಇದು ನೋಡಿ ಚೆನ್ನಾಗಿ ಹೌದು ಫ್ರೈ ಆಗಿದೆ. ಹೌದು. ಸ್ವಲ್ಪ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆಲ್ಲ ನೋಡಿ? ಹೌದು, ಅದು ಸ್ಟ್ರಿಂಕ್ ಆಗ್ತದೆ. ಹೌದು ಹೌದು ಹೌದು. ಇದು ಈಸಿಯಾಗಿ ಕ್ವಿಕ್ ಆಗಿ ಟೇಸ್ಟಿಯಾಗಿ ಇರುತ್ತೆ. ಇದೊಂದು ಹೇಗೆ ಸೈಡ್ ಡಿಶ್ ಥರನಾ ಹೇಗೆ? ಹೌದು, ಸೈಡ್ ಡಿಶ್ ಥರ, ಸಲಾಡ್ ಥರನೂ ಹೇಳ್ಬೋದು, ಓಕೆ. ಸೈಡ್ ಡಿಶ್ ಹೇಳ್ಬೋದು. ಹಾಗೆ ಸ್ಟಿರ್ ಫ್ರೈ ಅಲ್ವಾ? ಓಕೆ. ಸೊ ಓಕೆ. ಬ್ರೋಕೊಲಿ ಸ್ಟಿರ್ ಫ್ರೈ ರೆಡಿ ಆಗಿದೆ. ರೆಡಿ ಆಗಿದೆ. ಇದು ನನ್ನ ಮಗಳಿದ್ದು ಫೇವರೇಟ್. ಮಗಳಿದ್ದು ಫೇವರೇಟ್? ಹೌದು, ಅವಳಿಗೆ 2 ವರ್ಷ, ಅವಳು ಖುಷಿಯಾಗಿ ತಿಂದಿದ್ದಾಳೆ. ಏನು ಹೆಸರು ಮಗಳಿದು? ಆರಾಧ್ಯ. ಮಗಂದು? ಅದ್ವೈತ್. ಇಲ್ಲ ನೋಡಿ, ನೀವು ಅಪೂರ್ವ. ನಿಮ್ಮದು ಹಸ್ಬೆಂಡ್ ಹೆಸರು? ಸತ್ಯಪ್ರಸಾದ್. ಅದೊಂದು ಚೇಂಜ್ ಮಾಡಿದ್ರಲ್ಲ? ಓಕೆ. ಆರಾಧ್ಯ ಮತ್ತು ಅದ್ವೈತ್ ಅವರಿಗೆಲ್ಲ ತುಂಬ ಇಷ್ಟ ಅಂತ ಹೇಳ್ತಿದ್ರಿ. ನಮ್ಮ ವೀಕ್ಷಕರಿಗೂ ಕೂಡ ಮಕ್ಕಳಿಗೆಲ್ಲ ಯಾರಾದರೂ ಇದ್ದರೆ ಈ ಥರ ಸ್ಪೆಷಲ್ ಆಗಿ ಮಾಡ್ಕೊಡ್ಬೋದಲ್ಲ? ಓಕೆ. ಹಾಗಾದರೆ ಟೇಸ್ಟ್ ನೋಡುವಾಗಲೇ ಓಕೆ. ಅಪೂರ್ವ ಮ್ಯಾಮ್ ಸಾಕಾಗಿರುವಂತಹ ಬ್ರಾಕ್ಲಿ ಸ್ಟಿರ್ ಫ್ರೈ ರೆಡಿ ಮಾಡಿ ಕೊಟ್ಟಿದ್ದಾರೆ. ಗ್ರೀನ್ ಸಾಕಾಗಿ ಕಾಣ್ತುಂಟು, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಿತ್ತು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬ್ರೊಕೊಲಿ ಸ್ಟಿರ್ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜಜ್ಜಿದ ಬೆಳ್ಳುಳ್ಳಿಯನ್ನು ಹುರಿದು ಬ್ರೊಕೊಲಿ ಹೋಳುಗಳನ್ನು ಹಾಕಿ ಹುರಿದು ಬೇಯಿಸಿ. ಬ್ರೊಕೊಲಿ ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ ಹಾಕಿ 1-2 ನಿಮಿಷ ಹುರಿದು ಬೇಯಿಸಿ. ಈಗ ಆರೋಗ್ಯಕರವಾದ ಬ್ರೊಕೊಲಿ ಸ್ಟಿರ್ ಫ್ರೈ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಇನ್ನು ಜಾಸ್ತಿ ಮಾತಾಡಲಿಕ್ಕಿಲ್ಲಲ್ಲ, ಟೇಸ್ಟ್ ನೋಡಲಿಕ್ಕೆ ಮಾತ್ರ ಬಾಕಿ. ಯಾವ್ದು ನೋಡು ಫಸ್ಟಿಗೆ ಟೇಸ್ಟ್? ತುಂಬ ಖುಷಿ. ಅದು ಬೇಕಿದ್ರೆ ಕ್ಯಾಪ್ಸಿಕಮ್ ಬೈಟ್ಸ್ ನೋಡಿ ಹೇಳಿ. ಫಸ್ಟಿಗೆ ಕ್ಯಾಪ್ಸಿಕಮ್ ಬೈಟ್ಸ್ ತಗೊಳ್ಳಲ್ಲ? ತಗೊಳ್ಳಿ ನೀವು ಕೂಡ. ಇದನ್ನು ಕ್ಯಾಪ್ಸಿಕಮ್ ಕೂಡ ಒಟ್ಟಿಗೆ ಬಾಯಿಗೆ ಹೋಗಬೇಕಲ್ಲ? ಹೌದು. ಓಕೆ. ಚೆನ್ನಾಗುಂಟು. ಆ ಕ್ಯಾಪ್ಸಿಕಮ್ ಕೂಡ ಒಟ್ಟಿಗೆ ಸಿಕ್ಕಾಗಲೇ ಅದರ ಟೇಸ್ಟ್ ಚೆನ್ನಾಗಿ ಬರೋದಲ್ಲ?
ಈವ್ನಿಂಗ್ ಟೈಮೆಲ್ಲ ಟೀ ಜೊತೆ ಎಲ್ಲ ಸಗದಾಗಿರುತ್ತೆ ಇದು. ಎಲ್ಲಾದರೂ ಮಕ್ಕಳಿಗೆಲ್ಲ ಟಿಫಿನಿಗೆ ಕೂಡ ಹಾಕಿ ಕೊಡ್ಬೋದಲ್ಲ. ಓಕೆ, ಇನ್ನೊಂದು ಜರ್ಮನ್ ಸ್ಪೆಷಲ್ ಅಂತ ಹೇಳಿದ್ರಿ. ಬ್ರೋಕೊಲಿ ಸ್ಟಿರ್ ಫ್ರೈ. ಓಕೆ, ಹಸಿ ಹಸಿ ಇರುತ್ತಾ ಹೇಗೆ? ಬೆಂದೇ ಇರುತ್ತೆ, ಬಟ್ ಜಾಸ್ತಿ ಬೇಯಲಿಕ್ಕೆ ಓಕೆ. ಚೆನ್ನಾಗುಂಟು. ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ ಕಾರಣ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಕಾಣ್ತುಂಟಲ್ಲ, ಸ್ವಲ್ಪ ಕ್ರಂಚಿ ಸಿಗುತ್ತೆ. ಖಾರ ಬೇಕಿದ್ರೆ ನಾವು ಆ್ಯಡ್ ಮಾಡ್ಕೊಳ್ಬೋದಲ್ಲ, ಜಾಸ್ತಿ ಏನು ಕರಿಮೆಣಸಿನ ಹುಡಿ ಹಾಕಿದ್ರು ಅದು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಇದು ಊಟ ಜೊತೆ ಸೈಡ್ ಡಿಶ್ ಥರ, ಊಟ ಎಲ್ಲ ಆದ ನಂತರ ಬೇಕಾದ್ರೆ ತಿನ್ಬೋದು, ಹಾಗೆ ತಿನ್ಬೋದಲ್ಲ. ಚೆನ್ನಾಗಿತ್ತು. ನೀವು ಮಕ್ಕಳಿಗೆ ಕೂಡ ಈ ಥರದ ತರಕಾರಿ ಎಲ್ಲ ಕೊಟ್ಟರೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ಅಂತ ಹೇಳ್ಬೋದಲ್ಲ. ಓಕೆ, 2 ಡಿಶ್ ಮಾಡಿದ್ರಿ, ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಬಹಳ ಖುಷಿಯಾಗಿದೆ. ನಮ್ಮ ಊರಿಗೆ ಬಂದು ನಮ್ಮ ಚಾನೆಲ್ಗೆ ಬಂದು ಬಹಳ ಖುಷಿಯಾಗಿದೆ. ನೋಡಿ ಹೆಸರು ಹೇಗೆ ಉಂಟು, ನಮ್ಮ ಊರು ನಮ್ಮ ಚಾನಲ್ ನಮ್ಮ ಟಿವಿ. ಓಕೆ, ಅದರಲ್ಲಿ ನಮ್ಮ ಸೌರುಚಿ ಅಡುಗೆ ಮನೆಗೆ ಬಂದು ಸ್ಪೆಷಲ್ ಆಗಿ 2 ಡಿಶ್ ಹೇಳ್ಕೊಟ್ಟಿದ್ರ, ಅದು ಕೂಡ ಟೇಸ್ಟಿ ಆಗಿತ್ತು, ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಹಾಗೆ ರೈಸ್ ಕೊಟ್ಟ ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಬೇಕೇ ಬೇಕಲ್ಲ, ಹಾಗೆ ನಾನಾ ಮಸಾಲ ಅವರ ಕಡೆಯಿಂದ ಸ್ಪೆಷಲ್ ಆಗಿ ಒಂದು ಚಿಕ್ಕ ಗಿಫ್ಟ್ ಮ್ಯಾಮ್. ಮಸಾಲೆ ಎಲ್ಲ ಮನೇಲಿ ಮಾಡಿ ಒಟ್ಟಿಗೆ ಗಮ್ಮತ್ತು ಮಾಡಿ ತಿನ್ನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸ್ಪೆಷಲ್ ಆಗಿ ಅಪೂರ್ವ ಅವರು ಸಾಕಾಗಿರುವಂತಹ 2 ಡಿಶ್ ಮಾಡಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಚ್ಚಿಗೆ ಇಲ್ಲಿಗೆ ನಿಲ್ಲಿಸ್ತಾ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.